ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹೊರಗುತ್ತಿಗೆ ನೌಕರರ ಸಂಘ, ವಾಹನ ಚಾಲಕರು, ವಾಟರ್ ಮ್ಯಾನ್, ಲೋಡರ್ಸ್, ಕ್ಲೀನರ್ಸ್, ಯುಜಿಡಿ ಕಾರ್ಮಿಕರು, ಹೆಲ್ಪರ್ಸ್ ಇವರುಗಳ ನೇತೃತ್ವದಲ್ಲಿ ಗುತ್ತಿಗೆ ಪದ್ಧತಿ ಬದಲು ಪೌರಕಾರ್ಮಿಕರ ಮಾದರಿಯಲ್ಲಿ ನೇರ ವೇತನಕ್ಕೆ ಆಗ್ರಹಿಸಿ ಹಾಗೂ ಪೌರಕಾರ್ಮಿಕರ ನೇಮಕಾತಿಗೆ ಒತ್ತಾಯಿಸಿ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಅವರೊಂದಿಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಕಾಂಚನ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪೌರಕಾರ್ಮಿಕರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಸಂಬಳ ಅವರ ಕೈಗೆ ಸೇರಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರೆ ನಮ್ಮ ಹೆಣ್ಣು ಮಕ್ಕಳು ಕೂಡ ಪಾಪ ಎಲ್ಲರೂ ಕೂಡ ಬಂದು ಕೂತಿದ್ದಾರೆ. ಎಲ್ಲರೂ ಕೂಡ ತಾವು ಇವತ್ತು ಇಡೀ ದುಡಿಮೆ ಬಿಟ್ಟು ಇವತ್ತು ತಾವು ಈ ಮುಷ್ಕರದಲ್ಲಿ ಭಾಗಿಯಾಗಿದೆ. ತಮಗೆಲ್ಲ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಇವತ್ತು ಹೋರಾಟ ಯಾವತ್ತೂ ಕೂಡ ಬೇಕು. ನಮ್ಮ ಸ್ವರ ಎಲ್ಲಿಗೆ ಕೇಳಬೇಕಾ, ಕೇಳಲಿಕ್ಕೆ ಶಕ್ತಿ ಇಲ್ಲದಂಥ ಜನರು ನಾವು ಹೋರಾಟದ ಮುಖಾಂತರನೇ ನಮ್ಮ ಸ್ವರವನ್ನು ಎತ್ತಬೇಕು. ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಏನೋ ನೋಡಿದೆ ಟಿ ವಿಯಲ್ಲಿ, ನಾನು ಅಷ್ಟು ಗಮನಿಸಿಲ್ಲ, ನನಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ ಈ ಸ್ಟ್ರೈಕ್ ಆಗ್ತಾ ಉಂಟು ಅಂತೇಳಿ. ಟಿ ವಿಯಲ್ಲಿ ನೋಡಿದೆ, ನಾವು ಪೌರ ಕಾರ್ಮಿಕರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತ ನೋಡಿದೆ. ಹೇಳಿ ಪೌರ ಕಾರ್ಮಿಕರು ಮತ್ತು ಅದರ ಡ್ರೈವರ್ಗಳು ಸೇರಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ STP, UGD ಎಲ್ಲ ಕಾರ್ಮಿಕ ವರ್ಗದವರು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ. ಅವರು ಯಾಕೆ ಹೋರಾಟ ಮಾಡ್ತಾರೆ ಅಂತ ಹೇಳಿದರೆ, ಅವರ ಹಕ್ಕಿಗೋಸ್ಕರ ಅವರು ಹೋರಾಟವನ್ನು ಇವತ್ತು